ಬೀಟಾ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತಯಾರಾಗಿರುವ ಸಿಲಿಕಾನ್ ಸಿಟಿ ಕನ್ನಡ ಕಿರುಚಿತ್ರದ ಪೂಜಾ ಮುಹೂರ್ತ ದಿನಾಂಕ 17 ಫೆಬ್ರವರಿ 2023 ಶುಕ್ರವಾರ ಬಾಯಾರು ಪೆರುವಡಿ ಸರವು ಶ್ರೀ ಕೊರಗಜ್ಜ ದೇವಸ್ಥಾನದಲ್ಲಿ ಶ್ರೀ ನಾರಾಯಣ ಬಾಯಾರು ಇವರ ಉಪಸ್ಥಿತಿಯಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ತುಕಾರಾಂ ಬಾಯಾರು, ನಾಯಕ ನಟರಾದ ಶರತ್ ಚಂದ್ರ ಬಾಯಾರು, ನಾಯಕಿ ಗೌತಮಿ ಹಾಗೂ ಗಿರೀಶ್ ಸಾಲ್ಯಾನ್ ಮುಳಿಯ, ಪ್ರವೀಣಾಚಾರ್ಯ ಪುತ್ತೂರು, ಬಾಲ ಪ್ರತಿಭೆ ಚುಕ್ಕಿ ವಿಟ್ಲ, ಸಂಧ್ಯಾ ಮಂಗಿಲಪದವು, ಮಂಗಳಗೌರಿ ಭಟ್ ಸರವು, ಆಶಾ ಚಂದ್ರ ಸರವು, ಪ್ರವೀಣ್ ಜಯವಿಟ್ಲ, ಕೃಷ್ಣ ಆಚಾರ್ಯ ಬಳ್ಳೂರು, ಧರ್ಮೇಂದ್ರ ಆಚಾರ್ಯ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು.